ಗಣೇಶನ ಹಬ್ಬದಂದು ಡಿ ಬಾಸ್ ಅವರ ಕ್ರಾಂತಿ ಚಿತ್ರದ ಟೈಟಲ್ ಲಾಂಚ್ ಆಯಿತು. ಅಭಿಮಾನಿಗಳಂತೂ ತನ್ನ ನೆಚ್ಚಿನ ನಟನ 55ನೇ ಚಿತ್ರವನ್ನು ಸಿನಿಮಾ ರಿಲೀಸ್ ಆದಂತೆ ಬಿಗಿದಪ್ಪಿಕೊಂಡ್ರು. ಎಲ್ಲೆಲ್ಲೂ ಸಡಗರ ಸಂಭ್ರಮ ಮನೆ ಮಾಡಿತ್ತು. ಆದರೆ ಈ ಟೈಟಲ್ಗೂ ಡಿ ಬಾಸ್ನ ಪ್ರಸ್ತುತ ಇರುವ ಸಿಚುವೇಶನ್ಗೂ ತುಂಬಾನೇ ಸಾಮ್ಯತೆ ಹೊಂದಿದೆ. ಅದು ಏನೇನು ನೋಡ್ಕೊಂಡು ಬರೋಣ. ಹೌದು, ಒಂದಿಷ್ಟು ತಿಂಗಳ ಹಿಂದೆ ಡಿ ಬಾಸ್ ಜೀವನದಲ್ಲಿ ಎದ್ದಿರೋ ಬಿರುಗಾಳಿ ನಿಮ್ಗೆಲ್ಲ ಗೊತ್ತೇ ಇದೆ. ಟಾಪ್ ಸ್ಟಾರ್ ನಟನ ತೇಜೋವಧೆಗೆ ಒಂದಿಷ್ಟು ಮಂದಿ ಟೊಂಕ ಕಟ್ಟಿದ್ರು. ಡಿ ಬಾಸ್ನ ಹೆಸರು ಕೆಡಿಸಲು ಎಲ್ಲ ಆಯಾಮಗಳಿಂದ ಮಾಡುವಷ್ಟು ಕಸರತ್ತನ್ನು ನಡೆಸಿದ್ರು. ಆದ್ರೆ ಅದ್ಯಾವುದು ಆಗ್ಲೇ ಇಲ್ಲ. ಇತ್ತ ಡಿ ಬಾಸ್ ನೇರವಾಗಿ ಅಖಾಡಕ್ಕೆ ಇಳಿದಿದ್ರು. ಇದು ಕೂಡ ಕ್ರಾಂತಿನೇ. ಜೀವನದಲ್ಲಿ ನಡೆದ ಹೋರಾಟದಲ್ಲಿ ಡಿ ಬಾಸ್ ಜಯಗಳಿಸಿದ್ರು. ಕ್ರಾಂತಿಯ ಮೂಲಕ ವಿರೋಧಿಗಳನ್ನು ಸೋಲಿಸಿದ್ರು. ಇದಾದ ಬಳಿಕ ಶುರುವಾಯಿತು ನೋಡಿ ಮೀಡಿಯಾ ಕ್ರಾಂತಿ. ಯಾರಿಗೂ ನಾನು ಆನ್ಸರಬಲ್ ಅಲ್ಲ, ನಾನು ಫ್ಯಾನ್ಸ್ ಮಾತ್ರ ಆನ್ಸರಬಲ್. ಹೌದು, ಡಿ ಬಾಸ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ಲೀಕ್ ಆಯ್ತು ನೋಡಿ. ಡಿ ಬಾಸ್ ವಿರುದ್ಧ ಎಲ್ಲ ಮಾಧ್ಯಮಗಳು ಗರಂ ಆದ್ರು. ಇನ್ಮುಂದೆ ದರ್ಶನ್ ಅವರ ಯಾವ ಸುದ್ದಿಯನ್ನು ಬಿತ್ತರಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ರು. ಹೀಗಾಗಿ ಕ್ರಾಂತಿ ಚಿತ್ರದ ಟೈಟಲ್ ಲಾಂಚ್ ಆದಾಗಲೂ ಒಂದೇ ಒಂದು ಸ್ಕ್ರೋಲ್ ಕೂಡ ಟಿವಿಯ ಪರದೆಯಲ್ಲಿ ಬಿತ್ತರವಾಗಿಲ್ಲ. ದರ್ಶನ್ ಕೂಡ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಮಾಧ್ಯಮದ ಸಹಾಯವಿಲ್ಲದೆ ಸಿನಿಮಾ ಒಂದು ಈ ಮಟ್ಟಕ್ಕೆ ಸದ್ದು ಮಾಡಿದ್ದು ಇದೇ ಮೊದಲು ಅಂತ ಅನ್ಸುತ್ತೆ. ಈ ಕ್ರಾಂತಿಗೆ ನಾಂದಿ ಹಾಡಿದ್ದೇ ಡಿ ಬಾಸ್. ಇವೆಲ್ಲವನ್ನು ಗಮನಿಸುವಾಗ ಡಿ ಬಾಸ್ ಅವರ ಪ್ರಸ್ತುತ ಜೀವನಕ್ಕೂ ಹಾಗೆ ಚಿತ್ರದ ಟೈಟಲ್ಗೂ ಸಾಮ್ಯತೆ ಇದೆ ಅಂತ ಅನ್ಸುತ್ತೆ. ಚಿತ್ರದ ಕತೆ ಯಾವುದೇ ಆಗಿರ್ಬೋದು, ಆದರೆ ಅಸಲಿ ಕ್ರಾಂತಿ ಈಗಾಗಲೇ ಡಿ ಬಾಸ್ ಜೀವನದಲ್ಲಿ ನಡೆದಿದೆ. ಒಂದರ ಮೇಲೊಂದರಂತೆ ಬಂದ ಆರೋಪಗಳು, ಕಷ್ಟಗಳನ್ನು ನಿಭಾಯಿಸಿ ಗೆಲುವು ಪಡೆಯುವುದು ಸುಲಭವಲ್ಲ. ಇದು ಡಿ ಬಾಸ್ ಜೀವನದಲ್ಲಿ ನಡೆದ ಕ್ರಾಂತಿಯಾದರೆ ಪರದೆಯ ಮೇಲಿನ ಕ್ರಾಂತಿ ಯಾವ ಮಟ್ಟದಲ್ಲಿ ಇರ್ಬೋದು ಗೊತ್ತಿಲ್ಲ. ಒಂದಿಷ್ಟು ತಿಂಗಳಲ್ಲಿ ಎಲ್ಲದಕ್ಕೂ ತೆರೆ ಬೀಳುತ್ತೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.